ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಪ್ರತಿ ಸಂಚಿಕೆಯಲ್ಲೂ ಕೂಡ ವಿಭಿನ್ನವಾದ ರುಚಿಕರವಾದ ಖಾದ್ಯಗಳನ್ನು ಹೇಳ್ಕೊಡ್ತೀವಿ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಶ್ರೀಮತಿ ಮಮತಾ ಕೋಟ್ಯಾನ್ ಅವರು ನಮಗೆ ಯಾವ ರುಚಿಕರವಾದಂಥ ಖಾದ್ಯ ಹೇಳ್ಕೊಡ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಮೊಟ್ಟ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಎಸ್, ಇವತ್ತು ನಮಗೆ ಯಾವ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾ ಇದ್ದೀರಿ? ಬಟಾಣಿ ಬರ್ಫಿ. ಬಟಾಣಿ ಬರ್ಫಿ. ಸೊ ಬಟಾಣಿಯಿಂದ ಕೂಡ ಬರ್ಫಿ ಮಾಡ್ತಾರಾ? ಹೌದು ಮೇಡಮ್. ಸೊ ಈಗೀಗ ಇತ್ತೀಚೆಗೆ ನಾನು ಹಲವಾರು ಒಂದು ನೋಡ್ತಾ ಇರುವಾಗ ಒಬ್ರೊಬ್ರು ಒಂದೊಂದು ಹೇಳ್ತಾರೆ, ನಾವು ಈ ಕಾಬೂಲ್ ಕಡಲೆಯಿಂದ ಕೂಡ ಬರ್ಫಿಯನ್ನು ಮಾಡ್ತೀವಿ ಅಂತೇಳಿ. ಅದು ಕೂಡ ಇನ್ನೂ ಪೆಂಡಿಂಗ್ ಇದೆ. ಆ ರೆಸಿಪಿ ಹೇಗೆ ಬರುತ್ತೆ ಗೊತ್ತಿಲ್ಲ, ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಗೆಸ್ಟ್. ಬಟ್ ನೀವು ಬಟಾಣಿಯಿಂದ ಬೇರೆ ಮಾಡ್ತಾ ಇದ್ದೀರಿ, ವೆರಿ ನೈಸ್. ಯೂಶ್ವಲಿ ಕಡಲೆ ಹಿಟ್ಟು ಇಂಥದ್ರಿಂದನೇ ಎಲ್ಲ ಮಾಡ್ತಾಯಿದ್ರು. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದರೆ ತಡ ಮಾಡೋದೇ ಬೇಡ, ನೆಕ್ಸ್ಟ್ ಯಾವ ರೆಸಿಪಿ? ಮಸಾಲ ರೈಸ್. ಅದು ರೈಸ್. ಓಕೆ, ಡನ್. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಹಾಗಾದರೆ ಈಗ ಫಸ್ಟ್ ಬಟಾಣಿ ಬರ್ಫಿ. ಸೊ ವೆರಿ ಇಂಟ್ರೆಸ್ಟಿಂಗ್ ರೆಸಿಪಿ ಆ್ಯಕ್ಚುಲಿ. ಸೊ ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟ್ ಮಿಕ್ಸಿಗೆ ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಪೌಡರ್ ಮಾಡ್ಕೊಳಕ್ಕಿದೆಯಾ? ತಗೊಳ್ಳಿ. ಏಲಕ್ಕಿ ಹಾಕೋದಕ್ಕಿದೆಯಾ? ಒಂದು ಸ್ವಲ್ಪ ರನ್ ಆಗಬೇಕು. ಏಲಕ್ಕಿ ಹಾಕೊಳ್ಳೋದಾ? ಎಷ್ಟು? ಪೂರ್ತಿಯಾ? ಪೂರ್ತಿ. ಸಾಕು ಅನ್ಸುತ್ತಲ್ಲ? ಸೊ ನೆಕ್ಸ್ಟ್ ಇನ್ನು ಬಟಾಣಿ ಇದಕ್ಕೆ ಹಾಕೊಳ್ಳೋದಾ? ಹೌದು. ಹಸಿ ಬಟಾಣಿಯನ್ನೇ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಫೈನ್ ಪೇಸ್ಟ್ ಆಗಬೇಕಾ ಹೇಗೆ? ಫೈನ್ ಪೇಸ್ಟ್. ಸ್ವಲ್ಪ ನೀರು. ಹಾಂ. ಸ್ವಲ್ಪ ಸಾಕು, ನೋಡ್ಕೊಳ್ಳಿ. ಸಾಕು. ಸಾಕು ಅನ್ಸುತ್ತಲ್ಲ? ಒಳ್ಳೆ ಗ್ರೀನ್ ಕಲರ್ ಬಂದಿದೆ. ಸೂಪರ್. ನೆಕ್ಸ್ಟ್ ಇನ್ನು ಪ್ಯಾನ. ಇದನ್ನ ಬೇಯಿಸಿ ಗ್ರೈಂಡ್ ಮಾಡ್ಕೊಳಕ್ಕಾಗಲ್ವಾ ಹಾಗೇನೆ, ಅಥವಾ ಹಸಿಯಲ್ಲೇ ಬೇಕಾ? ತುಪ್ಪದಲ್ಲಿ ಫ್ರೈ ಮಾಡ್ತೀವಿ.
ಮತ್ತೆ ಪುನಃ ಮಾಡಲಿಕ್ಕಿದೆ. ತುಪ್ಪ ಹಾಕ್ತೇನೆ ಮೇಡಮ್. ಹ್ಞೂ ಗ್ಯಾಸ್ ಸಣ್ಣದಾಗಿ. ಓಕೆ, ಡನ್. ಸೊ ಇದು ನಿಮ್ಮದೇ ಓನ್ ಇನೋವೇಟಿವ್ ರೆಸಿಪಿಯಾ ಹೇಗೆ? ಹೌದು, ಬಟಾಣಿ ಫ್ರೆಶ್ ಮಾಡಿದ್ದನ್ನು ಹಾಕ್ತೇನೆ. ಅದೇ ಹೇಗೆ ಒಳಿತು ಈ ಒಂದು ಬಟಾಣಿಯಿಂದ ಕೂಡ ಒಂದು ಬರ್ಫಿ ಮಾಡ್ಬೋದು ಅಂಥೇಳಿ? ಅಂದರೆ ಕಲರ್ ಎಲ್ಲ ಆ್ಯಡ್ ಮಾಡಲಿಕ್ಕಿಲ್ಲ ಅಲ್ಲ. ಬಟ್ ಬಟಾಣಿಯಿಂದ ಯೂಶ್ವಲಿ ಯಾರು ಯೋಚನೆ ಮಾಡಲ್ಲ ಒಂದು ಬರ್ಫಿ ಮಾಡ್ಬೋದು ಅಂತ. ಜಸ್ಟ್ ಟ್ರೈ ಮಾಡಿದ್ರಿ. ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡ್ತಾನೆ ಇರ್ತೀರಾ ಹೇಗೆ? ಹೌದು ಮೇಡಮ್. ತುಪ್ಪದಲ್ಲಿ ಫ್ರೈ ಮಾಡುವಾಗ ಹಸಿ ವಾಸನೆ ಹೋಗ್ತದೆ ಅಲ್ಲ ಮೇಡಮ್? ಹಸಿ ವಾಸನೆ ಹೋಗೋವರೆಗೂ ಈ ಥರ ಅದನ್ನು ಫ್ರೈ ಮಾಡ್ತಾ ಇರಬೇಕು, ಹುರ್ಕೊಳ್ತಾ ಇರಬೇಕು. ಹೌದು. ಆಗ ಇದು ಕಲರ್ ಏನಾದರೂ ಚೇಂಜ್ ಆಗಿ ಈಗ ಹಸಿ ವಾಸನೆ ಹೋಯಿತು ಹೇಗೆ ಗೊತ್ತಾಗುತ್ತೆ ನಮಗೆ? ಅಂದರೆ ಹಸಿ ವಾಸನೆ ಬರುವುದಿಲ್ಲ. ತುಪ್ಪ, ಏಲಕ್ಕಿ ಪುಡಿ ಎಲ್ಲ ಹಾಕ್ತೇವಲ್ಲ. ಮುದ್ದೆ ಬರೋವರೆಗೂ ಆ ಥರ ಏನಾದರೂ ಮಾಡಬೇಕಾ ಹೇಗೆ? ಹೌದು. ಯೂಶ್ವಲಿ ಬಟಾಣಿ ಎಲ್ಲ ಬೇಯಿಸ್ಕೊಳ್ಬೇಕಂದ್ರೆ ಹೆಚ್ಚಾಗಿ ಕುಕ್ಕರಲ್ಲೇ ಬೇಯಿಸ್ತಾರೆ. ಹಸಿ ಬಟಾಣಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಹಸಿ ಬಟಾಣಿಯಾ ಅಥವಾ ನೀವು ನೆನೆಸಿ ಇಟ್ಕೊಂಡಿರುವಂಥದ್ದ? ನೆನೆಸಿದ ಬಟಾಣಿ. ತುಪ್ಪ ಹಾಕ್ತೇನೆ ಮೇಡಮ್. ಮಧ್ಯದಲ್ಲಿ ಸೇರಿಸ್ತಾ ಇದು ಮಾಡಬೇಕು, ಬೇಯಿಸ್ಬೇಕು. ಬೇಗ ತಯಾರಾಗುವಂಥದ್ದು ಟೈಮ್ ತಗೊಳ್ಳುತ್ತಾ ಹೇಗೆ? ಇಲ್ಲ, ಬೇಗ ಆಗ್ತದೆ ಮೇಡಮ್. ಬೇಗ ಆಗುತ್ತೆ. ಬಟ್ ಮುದ್ದೆ ಅಂತೂ ಈಗಲೇ ಬಂದಿದೆ, ಬಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಬೇಕಲ್ಲ? ಸಕ್ಕರೆ ಹಾಕ್ತೇನೆ. ಸಕ್ಕರೆ ಮತ್ತು ಏಲಕ್ಕಿ ಪುಡಿ. ತಗೊಳ್ಳಿ. ಇದು ಫಸ್ಟ್ ನೀವು ಮಾಡಿದಾಗ ಹೇಗೆ ಇತ್ತು ಮನೆಯವ್ರದ್ದು ರಿಯಾಕ್ಷನ್ ಎಲ್ಲ? ಚೆನ್ನಾಗಿ ಆಗಿದೆ ಮೇಡಮ್. ಚೆನ್ನಾಗಿ ಬಂದಿದೆ. ಅಂದರೆ ತಿನ್ನುವಾಗ ಬಟನ್ ಬರ್ಫಿ ಅಂತ ಯಾರಿಗೆ ಗೊತ್ತಾಗಲಿಲ್ಲ. ಓ ಹೌದಾ? ಏನೋ ಕಲರ್ ಎಲ್ಲ ಆ್ಯಡ್ ಮಾಡಿದ್ರಿ, ಗ್ರೀನ್ ಕಲರ್ದೇನೋ ಬರ್ಫಿ ಅಂತ. ಹೀಗೆ ಸ್ವೀಟ್ ಇರ್ತದಲ್ಲ ಹಾಗೆ ಅಂತಿದ್ದು. ತಿಂದಾದ್ಮೇಲೆ ಬಟಾಣಿ ಅಂತ ಬರ್ಫಿ ಹೇಳುವಾಗ ಓ ವೆರಿ ನೈಸ್. ಮೊದಲು ನಾವು ಬಿಸಿ ಮಾಡುವಾಗ ಹಸಿ ವಾಸನೆ ಇರ್ತದಲ್ಲ, ಆಗ ಹಸಿ ವಾಸನೆ ಅಂತ ಆಗ್ತದೆ, ಸ್ಮೆಲ್. ಸರಿ ಬೆಂದ ಮೇಲೆ ಗೊತ್ತಾಗಲ್ಲ. ತುಪ್ಪ, ಏಲಕ್ಕಿ ಪುಡಿ, ಸಕ್ಕರೆ ಎಲ್ಲ ಆ್ಯಡ್ ಮಾಡುವಾಗ ಹಸಿ ವಾಸನೆ ಹೋಗ್ತದೆ. ಇದಕ್ಕೆ ಸಕ್ಕರೆ ಹೇಗೆ, ಎಷ್ಟು ಸಕ್ಕರೆ ಬೇಕು ಅಂತದೇನಾದ್ರೂ ಇದೆಯಾ? ತುಂಬ ಸ್ವೀಟ್ ಬೇಕಾದ್ರೆ ಸ್ವೀಟ್ ಹಾಕ್ಬೋದು, ಲೈಟ್ ಸ್ವೀಟ್ ಬೇಕಾದ್ರೆ ಸ್ವಲ್ಪ ಹಾಕೊಂಡ್ರೆ ಆಯಿತು. ಗೇರು ಬೀಜ ಮತ್ತು ದ್ರಾಕ್ಷಿ. ಓಕೆ, ಅದಕ್ಕೇನೆ ಡೈರೆಕ್ಟ್ ಸೇರಿಸ್ಕೊಂಡ್ಬಿಡೋದು. ನೋಡ್ತಾ ಇದ್ರೆ ಈ ಸ್ವೀಟ್ ಶಾಪಲ್ಲೆಲ್ಲ ಈ ಬರ್ಫಿ ಸಿಗುತ್ತೆ, ಆ ಥರದಲ್ಲೇ ಬರುತ್ತಾ ಏನ ಅಲ್ವಾ? ಗೊತ್ತಿಲ್ಲ ಮೇಡಮ್. ಟ್ರೈ ಮಾಡಿದ್ದೀರಾ ಅಲ್ವಾ? ಹೌದು. ಆಯ್ತು ಮೇಡಮ್. ರೆಡಿಯಾ? ರೆಡಿ. ಓ ಎಷ್ಟು ಜಟ್ಪಟ್ ಅಂತ ಇತ್ತು, ಕೇವಲ 5 ನಿಮಿಷ. ಸೂಪರ್. ಇದು ಇನ್ನು ನೆಕ್ಸ್ಟ್ ಇನ್ನು ತುಪ್ಪ ಸಾಲದ ಪ್ಲೇಟ್ಗೆ ತಟ್ಟೆಗೆ ಹಾಕೊಳ್ಳೋದಾ? ಇದು ಸಾಕಾ? ಸಾಕು, ತಗೊಳ್ಳಿ. ಗ್ಯಾಸ್ ಆಫ್ ಮಾಡೋದಾ? ಮಾಡಿ ಮೇಡಮ್. ಹಾಕ್ಕೊಳ್ಳಿ. ಇದನ್ನು ತಣ್ಣಗೆ ಆದ ನಂತರ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಸೊ ತಣ್ಣಗಾಗೋದಕ್ಕೆ ತುಂಬ ಟೈಮ್ ತಗೊಳುತ್ತಾ ಹೇಗೆ? ಇಲ್ಲ ಮೇಡಮ್, ಬೇಗ ಆಗುತ್ತೆ. ಬೇಗ ಬಿಸಿ ಬಿಸಿಯಾದ ಬಟಾಣಿ ಬರ್ಫಿ ರೆಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಬಿಸಿಯಾಗಿರುವಂಥ ಬಟಾಣಿ ಬರ್ಫಿ ತಯಾರಿಸೋದು ಕೇವಲ 5 ನಿಮಿಷ, ಬಟ್ ತಣ್ಣಗಾಗೋದು ಸ್ವಲ್ಪ ವೇಟ್ ಮಾಡಬೇಕು. ಸೂಪರ್, ಥ್ಯಾಂಕ್ ಯು. ಸೊ ಬೇರೆ ಬೇರೆ ರೀತಿಯಾದಂಥ ಬರ್ಫಿ ತಿಂದೀನಿ, ಬಟಾಣಿ ಬರ್ಫಿ ಮೊದಲ ಬಾರಿಗೆ ನಾನು ಕೇಳ್ತಾ ಇರೋದು. ಸೊ ಟೇಸ್ಟ್ ಅಂತೂ ಆಮೇಲೆ ನೋಡ್ತೀನಿ, ಬಿಕಾಸ್ ಇದು ತೀರಾ ಬಿಸಿ ಇದೆ. ಬಟ್ ತಯಾರಿಸುವ ವಿಧಾನವನ್ನು ಮತ್ತೊಮ್ಮೆ ನೋಡಿ. ಬಟಾಣಿ ಬರ್ಫಿ ತಯಾರಿಸುವ ವಿಧಾನ. ಮೊದಲು ಸಕ್ಕರೆ ಹಾಗೂ ಏಲಕ್ಕಿಯನ್ನು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಹಸಿ ಅಥವಾ
ನೆನೆಸಿದ ಬಟಾಣಿಯನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ರುಬ್ಬಿದ ಬಟಾಣಿಯನ್ನು ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಬೇಯಿಸಿ. ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಸೇರಿಸುತ್ತಾ ಹುರಿದು ಬೇಯಿಸಿಕೊಳ್ಳಿ. ಹಸಿ ವಾಸನೆ ಹೋದ ನಂತರ ಸಕ್ಕರೆ ಪುಡಿಯನ್ನು ಸೇರಿಸಿ ಮಗುಚುತ್ತಾ ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಕೊನೆಯಲ್ಲಿ ಗೋಡಂಬಿ, ದ್ರಾಕ್ಷಿ ಸೇರಿಸಿ 1-2 ನಿಮಿಷ ಬೇಯಿಸಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾಗಲು ಇಡಿ. ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಕರವಾದ ಬಟಾಣಿ ಬರ್ಫಿ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದಂಥ ಬಟಾಣಿ ಬರ್ಫಿ ಏನೋ ರೆಡಿ ಆಗಿದೆ, ರೆಸ್ಟ್ ಆಗ್ತಾ ಇದೆ. ನೆಕ್ಸ್ಟ್ ರೆಸಿಪಿ ಸಮ್ ರೈಸ್ ಅಂತ ಹೇಳಿದರು. ಸೊ ಬಹುಶಃ ಇದು ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇರಲಿ, ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಒಂದಂತೂ ಬಿಸಿ ಬಿಸಿ ಆದಂಥ ಬಟಾಣಿ ಬರ್ಫಿ ರೆಡಿಯಾಗಿದೆ. ಸೊ ತಣ್ಣಗಾಗೋದಕ್ಕೆ ಹಾಗೆ ರೆಸ್ಟ್ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಸೊ ಈಗ ಯಾವ ರೆಸಿಪಿ ಹೇಳಿದ್ರಿ? ಏನೋ ಸಮ್ ರೈಸ್ ಅಂತ ಹೇಳಿದ್ರಿ. ಯಾವ ರೈಸ್? ಮಸಾಲ ರೈಸ್. ಓಕೆ, ಸರಿ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಹೇಗೆ? ಕುಕ್ಕರ್. ಸೊ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡುವಂಥದ್ದ ಅಥವಾ ಈವ್ನಿಂಗ, ಮಧ್ಯಾಹ್ನಕ್ಕ, ಹೇಗೆ? ಬೆಳಿಗ್ಗೆ ಆಗ್ತದೆ, ಮಧ್ಯಾಹ್ನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಊಟಕ್ಕೂ ಆಗುತ್ತೆ. ಓಕೆ. ಸೊ ಇದಕ್ಕೇನು ಆಯಿಲ್ ಹಾಕಬೇಕಾ, ಹೇಗೆ? ಆಯಿಲ್ 1 ಸ್ಪೂನು, ತುಪ್ಪ 1 ಸ್ಪೂನ್. ಸೊ ಆಯಿಲ್ ಅಂತ ಹೇಳಿದರೆ, ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಲ್ಲ? ಸಾಕು ಮಾಡಿ. 1 ಸ್ಪೂನ್ ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಜಜ್ಜಿದ್ದು? ಹೌದು. ಓಕೆ. ಕರಿಬೇವು, ಈರುಳ್ಳಿ. ಓಕೆ. ಸೊ ನಿಮಗೆ ಯಾವ ರೀತಿಯಾದಂಥ ಡಿಶಸ್ ಇಷ್ಟ ಆಗುತ್ತೆ ಹೆಚ್ಚಾಗಿ? ವೆಜ್, ನಾನ್ ವೆಜ್. ವೆಜ್, ನಾನ್ ವೆಜ್ ಯಾವುದು ಕೂಡ? ವೆಜ್ಜಲ್ಲಿ ಯಾವ ಟೈಪ್? ಸ್ವೀಟಾ ಅಥವಾ ಇಂಥ ಇದು ರೈಸ್ ರೆಸಿಪಿಯಾ ಏನು? ರೈಸ್. ಅದಕ್ಕೆ ನೀವು ಇದನ್ನು ಮಾಡ್ತಿದ್ದೀರಿ ಅಲ್ಲ? ಹೌದು. ಓಕೆ. ಗೇರು ಬೀಜ ಮೇಡಮ್. ದ್ರಾಕ್ಷಿ, ಗ್ರೀನ್ ಚಿಲ್ಲಿ 2, ಪುದೀನ ಸೊಪ್ಪು, ಇದು ಒಗ್ಗರಣೆ ಬರ್ತಾ ಇರುವಾಗಲೇ ಒಳ್ಳೆ ಹಸಿವು ಆಗ್ತಾ ಇರೋರಿಗೆ ಜಾಸ್ತಿ ಆಗಬೇಕು. ಒಳ್ಳೆ ಅರೋಮ ಈಗಲೇ ಬರ್ತಾ ಇದೆ. ಬರೀ ಇಷ್ಟೇ ಒಗ್ಗರಣೆನೇ ಹಾಕಿದ್ದು. ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಟೊಮೆಟೊ, ಕ್ಯಾಬೇಜ್. ಓಕೆ. ತರಕಾರಿಯಲ್ಲಿ ಯಾವುದೆಲ್ಲ ಹಾಕ್ಬೋದು ಇದಕ್ಕೆ? ಪನ್ನೀರ್, ಕ್ಯಾರೆಟ್, ಬೀನ್ಸ್, ಪನ್ನೀರ್ ಕೂಡ. ದೇವಸ್ಥಾನವರೆಲ್ಲ ಸ್ವಲ್ಪ ಬೇಯಬೇಕು. ಅರುಣರವರ ಮೆಣಸಿನ ಹುಡಿ. ಸೊ ಮಸಾಲೆಗಳ ರಾಜ ಅಂತ ಹೇಳಿದ್ರೆ ಅದುವೇ ಅರುಣಾ ಮಸಾಲ. ಸೊ
ಸೊ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದರೂ ಕೂಡ ಒಳ್ಳೆ ಖಾರನೂ ಕೊಡುತ್ತೆ, ಕಲರ್ ಕೂಡ. ಸಾಕಾ ಹೇಗೆ? ಸಾಕು ಮೇಡಮ್. ಸೊ ಮಸಾಲ ರೈಸ್ ಅಂತ ಹೇಳಿದ್ರಿ, ಭರ್ಪೂರ್ ಮಸಾಲ. ಸೊ ನೆಕ್ಸ್ಟ್ ಇನ್ನು ಧನಿಯಾ ಪುಡಿ ಹಾಕ್ಲಾ? ಸೊ ಅನ್ನ ಧನಿಯಾ ಪೌಡ್ರ್ ಸಾಕಾ ಹೇಗೆ? ಗರಂ ಮಸಾಲ ಪುಡಿ ಅರುಣ ಗರಂ ಮಸಾಲ ಪೌಡರ್ ಸಾಕಾ? ಸ್ವಲ್ಪ ಹಾಕಿ ಮಾಡಿ. ಹಾಕ್ಬೇಕಾ? ಅಂದರೆ ಕೆತ್ತೆ ಲವಂಗ ಅದೆಲ್ಲ ಹಾಕಿಲ್ಲ, ಡೈರೆಕ್ಟ್ ಇದ್ರಲ್ಲೇ. ಓಕೆ, ಸಾಕಾ ಹೇಗೆ? ಸಾಕು. ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಲಾ? ಅರುಣ ಕರಿಮೆಣಸು ಪುಡಿ ಸಾಕಾ? ಸಾಕು ಮೇಡಮ್. ಸ್ವಲ್ಪ ಜೀರಿಗೆ ಪುಡಿ. ಸೊ ಅರುಣ ಜೀರಾ ಪೌಡರ್ ಸಾಕಾ? ಸಾಕು ಮೇಡಮ್. ಸ್ವಲ್ಪ ಅರಿಶಿನ. ಏನೇ ಇದ್ರೂ ಟರ್ಮರಿಕ್ ಒಂದಿಲ್ಲ ಅಂದರೆ ಸೊ ಅದು ಆ್ಯಂಟಿಸೆಪ್ಟಿಕ್ ಆಗಿ ಕೂಡ ವರ್ಕೌಟ್ ಆಗುತ್ತೆ, ಕಲರ್ ಕೂಡ ಬರುತ್ತೆ. ಹೌದು. ಸೊ ಕುಟ್ಟಿ ಪುಡಿ ಮಾಡಿರುವಂಥ ಅರುಣ ಟರ್ಮರಿಕ್ ಪೌಡರ್. ಪಲಾವ್ ಪುಡಿ. ಓಕೆ, ಸೊ ಅರುಣ ಪುಲಾವ್ ಪೌಡರ್. ಮೊಸರು ಹಾಕ್ತಿದ್ದೇನೆ ಮೇಡಮ್. ಮೊಸರು. ಸೊ ಹುಳಿಗೆ ಆಲ್ರೆಡಿ ಟೊಮ್ಯಾಟೊ ಹಾಕಿದ್ರಿ, ಮೊಸರು ಕೂಡ ಬೇಕಾಗುತ್ತಾ? ಸ್ವಲ್ಪ ಅಂದರೆ ಖಾರ ಇರ್ತದಲ್ಲ. ಹಾಂ, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ. ಯೂಶ್ವಲಿ ಚಿಕನ್ಗೆಲ್ಲ ಆದರೆ ನಾವು ಮ್ಯಾರಿನೇಟ್ ಮಾಡಿ ಹಾಕ್ಕೊಳ್ತೀವಿ, ಇದಕ್ಕೆ ಡೈರೆಕ್ಟ್ ಹಾಕಿದ್ದೀರಿ. ಉಪ್ಪು ಹಾಕ್ತಿದ್ದೇನೆ. ತೊಳೆದಿಟ್ಟು ಅಕ್ಕಿ 1 ಕಪ್ ಅಕ್ಕಿಗೆ 2 ಕಪ್ ನೀರು. ಓಕೆ, ಸೊ ಹಾಗಾದರೆ ನೀರು ರೆಡಿ ಮಾಡ್ಕೊಳ್ಳಿ ಅಂತ. ಹೌದು. ಡೈರೆಕ್ಟ್ ಹಾಕ್ಬೇಕಾ, ಹುರಿಲಿಕ್ಕಿದೆಯಾ? ಹಾಕ್ಲ್ಯಾ? ಇರಲಿ ಮೇಡಮ್, ಅದು ಅಳತೆ ಅಳತೆ ಬೇಕು. ಓಕೆ, ಸೊ ಅಲ್ಲೇ ಇದೆ ಕಪ್, ಹಾಕು. ವಿಷಲ್ ಮುಚ್ಚಿ ಲಿಡ್ ಇಟ್ಕೊಳ್ಳೋದಾ? ಎಷ್ಟು, 1-2 ವಿಸಿಲ್ ಬರಬೇಕಾಗತ್ತೆ? ಸೂಪರ್. ಆ್ಯಕ್ಚುಲಿ ನೀವು ಬರೀ ಆ ಒಗ್ಗರಣೆ ಆ ಥರನೇ ಮಾಡ್ತಾ ಇರುವಾಗಲೇ ಅರೋಮ ಸಖತ್ತಾಗಿ ಬರ್ತಾಯಿತ್ತು. ಸೊ ಇಟ್ಸ್ ಇನ್ವೈಟಿಂಗ್. ಸೊ ವಿಸಿಲ್ ಬರುವಾಗ ಇನ್ನೂ ಜಾಸ್ತಿ ಆಗುತ್ತೆ. ಇದಕ್ಕೆ ಜೊತೆಗೆ ಏನಾದರೂ ಗ್ರೇವಿ ಟೈಪ್ ಮಸಾಲ ರೈಸ್, ಹೌದು, ಏನಾದರೂ ಬೇರೆ ಬೇಕಾಗುತ್ತಾ ಹೇಗೆ? ಕರ್ಡ್, ಮೊಸರು. ಮೊಸರು ಇದ್ರೂ ಸಾಕು? ಹೌದು. ಓಕೆ. ಪಚ್ಚಡಿ, ಸಲಾಡ್. ಹಾಂ, ಓಕೆ ಓಕೆ. ಸೊ ಇದಕ್ಕೆ ಬಟಾಣಿ ಹಾಕಿಲ್ಲ, ಇದಕ್ಕೆ ಬಟಾಣಿ ಹಾಕೊಳ್ಬೋದಾ? ಇಲ್ಲ ಮೇಡಮ್, ಹಾಕ್ಬೋದು, ಆದರೆ ಬೇಕು ಅಂತ ಇಲ್ಲ. ಸೊ ವಿಸಿಲ್ ಆಯಿತು, ಸಾಕು ಅನ್ಸುತ್ತಲ್ಲ? ಸೊ ಸ್ಟೀಮ್ ಬಿಡೋವರೆಗೂ ಕಾಯಬೇಕಷ್ಟೆ. ಹೌದು. ಹಾಂ, ಸಖತ್ತಾಗಿ ಬರ್ತಾ ಇದೆ ಅರೋಮ. ಮಧ್ಯಾಹ್ನದ ಊಟದ ಟೈಮ್ಗಂತೂ ಒಳ್ಳೆ ಹೊಟ್ಟೆ ಇನ್ನಷ್ಟು ಚುರುಚುರು ಅನಿಸುತ್ತೆ. ಸೂಪರ್. ಸೊ ಮಾತಾಡ್ತಾ ಅಲ್ಲೇ ಸ್ಟೀಮ್ ಬಿಡ್ತು. ಸೊ ಚಿಕ್ಕ ಕುಕ್ಕರ್ ಆದರೆ ಇದೊಂದು ಬೆನಿಫಿಟ್, ಬೇಗ ಆಗುತ್ತೆ. ಒಳ್ಳೆ ಅರೋಮ ಬರ್ತಾ ಇದೆ.
ಬಿಸಿಯಾದ ಮಸಾಲ ರೈಸ್. ಎಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅರೋಮ್ಯಾಟಿಕ್ ಮಸಾಲ ರೈಸ್, ಥ್ಯಾಂಕ್ ಯು. ಬಿಸಿ ಬಿಸಿಯಾದಂಥ ಮಸಾಲ ರೈಸ್, ಒಳ್ಳೆ ಸ್ಟೀಮಿಂಗ್ ಹಾಟ್ ರೆಡಿಯಾಗಿದೆ. ಊಟದ ಟೈಮ್ಗೆ ಹೇಳಿ ಮಾಡಿಸಿದ್ದು. ಸೊ ತುಂಬ ಅರೋಮ ಚೆನ್ನಾಗಿ ಬರ್ತಾಯಿದೆ. ಹಸುವಂತೂ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ಜಟ್ಪಟ್ಟಾಗಿ ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಸಾಲ ರೈಸ್ ತಯಾರಿಸೋ ವಿಧಾನ: ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿ ಬಿಸಿಯಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಗೋಡಂಬಿ ದ್ರಾಕ್ಷಿ, ಹಸಿಮೆಣಸು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಟೊಮ್ಯಾಟೊ, ಕ್ಯಾಬೇಜ್ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಅರುಣ ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಕರಿಮೆಣಸು ಪುಡಿ, ಜೀರಿಗೆ ಪುಡಿ, ಅರಶಿನ ಪುಡಿ, ಪುಲಾವ್ ಪುಡಿ ಸೇರಿಸಿ ಹುರಿಯಿರಿ. ಮಸಾಲೆ ಸ್ವಲ್ಪ ಬೆಂದ ನಂತರ ಮೊಸರು, 1 ಕಪ್ನಷ್ಟು ಬೆಳ್ತಿಗೆ ಅಕ್ಕಿ ಹಾಕಿ ಅಕ್ಕಿಯ 2 ಪಟ್ಟು ನೀರು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಮಸಾಲ ರೈಸ್ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಸೊ ಊಟ ಟೈಮ್ಗೆ ಒಳ್ಳೆ ರುಚಿಯಾಗಿರುವಂಥ ಅಡುಗೆಯನ್ನು ಹೇಳ್ಕೊಟ್ಟಿದ್ದೀರಿ, ತಯಾರಿಸಿದ್ದೀರಿ. ಸೊ ಯಾವುದು ಫಸ್ಟ್ ಟೇಸ್ಟ್ ನೋಡೋಣ? ಮಸಾಲ ರೈಸ್. ಮಸಾಲ ರೈಸಾ? ಓಕೆ, ತಗೊಳ್ಳಿ. ಸೊ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ತುಂಬ ಚೆನ್ನಾಗಿದೆ. ಎಕ್ಸ್ಟ್ರಾ ಏನು ತರಕಾರಿ ಇಲ್ಲ, ಯೂಶ್ವಲಿ ಇಲ್ಲಾಂದರೆ ಕ್ಯಾರೆಟ್, ಬೀನ್ಸು, ಕಾಲಿಫ್ಲವರ್ ಅದು ಇದು ಅಂತೆಲ್ಲ ಹಾಕುವಾಗ ತುಂಬ ಅದನ್ನು ಕಟ್ ಮಾಡೋದೇ ತುಂಬ ಟೈಮ್ ತೊಗೊಳುತ್ತೆ. ಸಿಂಪಲಾಗಿ ಅದರಲ್ಲೂ ಕೂಡ ಇದರಲ್ಲಿ ಮಧ್ಯದಲ್ಲಿ ಕ್ಯಾಶ್ಯೂ, ದ್ರಾಕ್ಷಿ ಎಲ್ಲ ಸಿಗುವಾಗ ಆ ಒಂದು ಟೇಸ್ಟ್ ತುಂಬ ಚೆನ್ನಾಗಿದೆ. ಬೈಟ್ ಮಧ್ಯದಲ್ಲಿ ಒಂದು ಸ್ವೀಟ್ನೆಸ್ ದ್ರಾಕ್ಷಿದು ವೆರಿ ನೈಸ್, ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ಊಟಕ್ಕೆ ಹೇಳಿ ಮಾಡಿಸಿದ್ದು ಸೂಪರ್. ಸೊ ಇದು ನನಗೆ ತುಂಬ ಕುತೂಹಲ. ಟೇಸ್ಟ್ ನೋಡೋಣ, ತಗೊಳ್ಳಿ. ಸೊ ಗ್ರೀನ್ ಪೀಸ್ ಬರ್ಫಿ, ನೀವು ಹೇಳಿದ್ರಿ ಗ್ರೀನ್ ಪೀಸ್ ಅಂತ ಗೊತ್ತಾಗಲ್ಲ ಅಂತ. ವೆರಿ ನೈಸ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಆ ಟೆಕ್ಸ್ಚರ್ ಕೂಡ ನೋಡುವಾಗ ಗೊತ್ತೇ ಆಗಲ್ಲ. ಕಲರ್ ಅದರ ಒರಿಜಿನಲ್ ಕಲರ್ ಆಗಿರೋದ್ರಿಂದ ಸೊ ಏನೋ ಕಲರ್ ಆ್ಯಡ್ ಮಾಡಿದ್ದೀರಾ ಏನೋ ಅಂದ್ಕೊಳ್ಬೇಕು. ಬಟ್ ವೆರಿ ನೈಸ್, ವೆರಿ ಟೇಸ್ಟಿ, ಸೂಪರ್, ತುಂಬ ಚೆನ್ನಾಗಿದೆ. ವೆರಿ ಸಾಫ್ಟಾಗಿ ಬರುತ್ತೆ ಅಲ್ವಾ? ಆಸಮ್. ಆ್ಯಕ್ಚುಲಿ 2 ರೆಸಿಪಿನೂ ತುಂಬ ಇಷ್ಟ ಆಯಿತು. ಸೊ ಇದು ಒಂಥರ ಡಿಫ್ರೆಂಟ್. ನಾನು ಫಸ್ಟ್ ಟೈಮ್ ಟೇಸ್ಟ್ ನೋಡಿದ್ದು, ಯೂನಿಕ್ ರೆಸಿಪಿ ನನಗೆ. ಮಸಾಲ ರೈಸ್ ಇದೆಲ್ಲ ನಾವು ಟ್ರೈ ಮಾಡ್ಬೋದು, ಬಟ್ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. ಒಂದು ಚೂರು ಕೂಡ ಉಪ್ಪು ನೋಡಲಿಲ್ಲ, ಆದರೂ ಕೂಡ ಪರ್ಫೆಕ್ಟ್. ಎಲ್ಲವೂ ಕೂಡ ಉಪ್ಪು, ಹುಳಿ, ಖಾರ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ರಿ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ಮಗದೊಮ್ಮೆ ಬರ್ತಾಯಿದೆ. ಸೊ ಗ್ರೀನ್ ಪೀಸ್ ಬರ್ಫಿ ಅಂತೂ ನಾನಂತೂ ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇರೋದು, ಸಖತ್ತಾಗಿ ಬಂದಿದೆ. ಸೊ ಮನೆಯಲ್ಲಿ ಗ್ರೀನ್ ಪೀಸ್ ಇದೆ, ಸ್ವಲ್ಪ ಹೊತ್ತು ನೆನೆಸಿಟ್ರೆ ಸಾಕು, ನೀವು ಜಟ್ಪಟ್ಟಾಗಿ ಸಂಜೆಗೆ ಮಾಡ್ಕೊಳ್ಬೋದು. ಸೊ ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.